ಮೂಡಬಿದ್ರೆಯ ಬನ್ನಡ್ಕ ಪ್ರದೇಶದಲ್ಲಿ ಹೆಚ್ಚುತ್ತಾ ಇರುವ ಅಪಘಾತಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಪಘಾತಗಳು ಹಾಗೂ ಜೀವಹಾನಿಯನ್ನ ಎದುರಿಸುತ್ತಾ ಇದ್ದಾರೆ ಎಂದು ದೂರಿದರು. ಈ ಪ್ರದೇಶದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿಲ್ಲ, ಎಚ್ಚರಿಕೆ ಸೂಚಿಸುವ ಒಂದೇ ಒಂದು ಸೈನ್ ಬೋರ್ಡ್ ಕೂಡ ಇಲ್ಲ. ಇದರಿಂದ ವಾಹನ ಸವಾರರು ಅಪಾಯಕ್ಕೆ ಸಿಲುಕುತ್ತಿದ್ದಾರೆ. ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದರಲ್ಲಿ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದ ಬ್ರಿಜೇಶ್ ಚೌಟ ಅವರು ಸುಮಾರು 600 ಮೀಟರ್ ವ್ಯಾಪ್ತಿಯಲ್ಲಿ ಸರ್ವಿಸ್ ರಸ್ತೆ ಇಲ್ಲದಿರುವ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಸಚಿವರ ಗಮನಕ್ಕೆ ತರಲಾಗಿದೆ. ಇದಕ್ಕೆ ಅನುಮೋದನೆ ದೊರೆತಿದ್ದು ಅಂದಾಜು ವೆಚ್ಚ ತಯಾರಿಸುವ ಕಾರ್ಯ ಆರಂಭವಾಗಿದೆ. ಶೀಘ್ರದಲ್ಲೇ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಇದ್ದ ಹೆದ್ದಾರಿ ಕಿರಿದಾಗಿದ್ದು ಇದೀಗ ವಿಸ್ತರಣೆಯಾಗಿದೆ. ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆಯಿಂದ ಸಂಚರಿಸಬೇಕು ಎಂದು ಮನವಿ ಮಾಡಿದರು. ಹೆದ್ದಾರಿ ಇಲಾಖೆ ಹಾಗೂ ಗುತ್ತಿಗೆದಾರರು ಅಪಘಾತ ತಡೆಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಹೈಟ್ ಮಲ್ದಂಡ ನಾನಂತ ಹೈಟ್ ಮಲ್ದಂಡ ಬೋರ್ದ ಗಾಡಿ ಪಾಸ್ ಆಗ್ತದೆ ಅಂಚಾರ ಅಲ್ಪ ಎಲೆಕ್ಟ್ರಿಕಲ್ ಲೈನ್ ಅವೆಲ್ಲ ಶಿಫ್ಟ್ ಮಲ್ಕೊಂಡು सब लोग आके साथ में जो रेलिंग है पार्किंग नहीं करते रेलिंग है उस सिस्टम में तो पार्किंग कोई भी नहीं करता हां 7 मीटर ನೋಡಿ 20 ಅಂತೆ ಗಾಡಿಗೆ ಅಂಚಿಗೆ ಓರ್ಲ ಸರ್ವಿಸ್ ಪಾರ್ಕಿಂಗ್ ಅಂತಾರೆ ಅಲ್ಲಿ ಪೊಲೀಸ್ ತಕಲ್ಲ ಆಯ್ನ ವಿಷಯ ಬೇಡ ಪಂಚಾಯತ್ ಕರೆಕ್ಟ್ ಸರ್ವಿಸ್ ರೋಡ್ ಬೇಲ ನಮ್ಮ ಕರ್ನಾಟಕದಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಪಾರ್ಟಿಯ ಪ್ರಮುಖರು ಇಲ್ಲಿ ಹಲವಾರು ಆಕ್ಸಿಡೆಂಟ್ಗಳಾಗ್ತಾ ಇರುವ ಕಾರಣಕ್ಕೆ ಒಂದ್ಸಲ ಅಧಿಕಾರಿಗಳ ಜೊತೆ ನಾನು ಬಂದಿದ್ದೇನೆ. ಹಿಂದೆ 3 ಸರಿ ಶಾಸಕರು ಕೂಡ ಬಂದಿದ್ದರು, ಬೇರೆ ಅಧಿಕಾರಿಗಳನ್ನು ಕೂಡ ಕಳಿಸಿದ್ವಿ ಮತ್ತು ಪೊಲೀಸ್ನವರು ಕೂಡ ಬಂದಿದ್ದರು. ಇಲ್ಲಿ ಒಂದು ಇರುವಂಥದ್ದು 600 ಮೀಟರ್ನಲ್ಲಿ 600 ಮೀಟರ್ ಗ್ಯಾಪ್ ಏನಿದೆ ಅಲ್ಲಿ ಸರ್ವಿಸ್ ರೋಡ್ ಇಲ್ಲ ಅನ್ನುವಂಥದ್ದು ಒಂದು ಎಲ್ಲರದ್ದು ಬೇಡಿಕೆ ಇತ್ತು. ಹಾಗಾಗಿ ಅದಕ್ಕೆ ಈಗಾಗಲೇ ನಾವು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಸಚಿವರ ಹತ್ರ ಮತ್ತು ಬೆಂಗಳೂರಿನ ಆರ್.ಒ ಆಫೀಸ್ನಲ್ಲಿ ಮಾತನಾಡಿದೆ. ಅವರು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ ಮತ್ತು ಎಸ್ಟಿಮೇಟ್ ಮಾಡುವಂಥ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದೆ. ಎಸ್ಟಿಮೇಟ್ ಆದ ನಂತರ ಅಲ್ಲಿ ಒಂದು ಅಪ್ರೂವಲ್ ಸಿಗ್ತದೆ. ಪ್ರೊಸೀಜರಲ್ ಕೆಲಸ ಇದೆ, ಬಟ್ ಅದು 600 ಮೀಟರ್ ಸರ್ವಿಸ್ ರೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎರಡನೇ ಬೇಡಿಕೆ ಜನರದ್ದಿರುವಂಥದ್ದು ಇಲ್ಲಿ ಒಂದು ಕ್ರಾಸಿಂಗ್ಗೆ ಬೇಕಾದದ್ದು. ಕ್ರಾಸಿಂಗ್ ಈಗ ಸ್ಕೈ ವಾಕ್ನ ಒಂದು ಆಪ್ಷನ್ ಇರುವಂಥದ್ದು, ಅದು ಸಾರ್ವಜನಿಕರ ಹತ್ರ ಮತ್ತು ಶಾಸಕರ ಹತ್ರ ಮಾತನಾಡಿ ಏನು ಮಾಡುವುದನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಅದನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ. ಒಟ್ಟಾರೆಯಾಗಿ ಹೆದ್ದಾರಿ ಆದಷ್ಟು ಶೀಘ್ರ ಆಗಬೇಕನ್ನುವಂಥದ್ದು ನಮಗೆಲ್ಲರಿಗಿರುವಂಥ ವಿಷಯ. 2-3 ಕಡೆಗಳಲ್ಲಿ ಲ್ಯಾಂಡ್ ಎಕ್ವಿಸಿಷನ್ನ ಸಮಸ್ಯೆ ಇದೆ ಮತ್ತು ಪ್ಲ್ಯಾನ್ ಎಲ್ಲ ಹಿಂದೆ ಆಗಿರುವಂಥದ್ದು. ಹಾಗಾಗಿ ಪ್ಲ್ಯಾನ್ನ ಅನುಗುಣವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದ್ರ ಜೊತೆಗೆ ನಾನು ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತೇನೆ. ಹಿಂದೆ ಇರುವಂಥ ಹೆದ್ದಾರಿ ಸಣ್ಣದಿತ್ತು, ಈಗ 4 ಲೇನ್ ಆಗಿ ಹೆದ್ದಾರಿ ದೊಡ್ಡದಾಗಿದೆ. ಎಲ್ಲ ಸಾರ್ವಜನಿಕರಲ್ಲೂ ಕೆಲಸ ಆಗುವಂಥ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಈ ರಸ್ತೆಗಳಲ್ಲಿ ಹೋಗಬೇಕು ಮತ್ತು ಈಗಾಗಲೇ ಹೆದ್ದಾರಿ ಇಲಾಖೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಎಲ್ಲ ಕಡೆಗಳಲ್ಲಿ ಸೈನ್ ಬೋರ್ಡ್ಗಳನ್ನು ಹಾಕಿಕೊಂಡು ಅಪಘಾತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆದಷ್ಟು ವಹಿಸಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇನೆ.